ಮಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಸಿಎಎ ಪರ ಜನಜಾಗೃತಿ ಸಮಾವೇಶದ ಸಂದರ್ಭ ಕೆಲ ಯುವಕರು ಮಾಜಿ ಸಚಿವ ಯುಟಿ ಖಾದರ್ ಅವರಿಗೆ ಬೆದರಿಕೆ ಹಾಕಿದ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ. ಖಾದರ್, ನಮ್ಮ ತಂಟೆಗೆ ಬಂದ್ರೆ ನೋಡು, ನಿನ್ನ ಕೈಕಾಲು ಕತ್ತರಿಸುತ್ತೇವೆ, ತಲೆ ಕಡಿಯುತ್ತೇವೆ ಎಂದೆಲ್ಲ ಆ ವಿಡಿಯೋದಲ್ಲಿ ಸೆರೆಯಾಗಿದೆ. ಹಾಗಾಗಿ ಬುಧವಾರ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ PS ಹರ್ಷ ಅವರನ್ನ ಭೇಟಿ ಮಾಡಿ ಆ ಯುವಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ. ದೂರು ನೀಡಿದ ಬಳಿಕ ಕಾಂಗ್ರೆಸ್ ಮುಖಂಡ ಹರೀಶ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರ್ಯಾಲಿಯಲ್ಲಿ ಭಾಗವಹಿಸಲು ಬಂದ ಯುವಕರು ಮಾಜಿ ಸಚಿವ ಯುಟಿ ಖಾದರ್ ಅವರಿಗೆ ಅವಾಚ್ಯವಾಗಿ ಬೈದಿದ್ದಾರೆ. ಮಲಯಾಳಂ ಭಾಷೆಯಲ್ಲಿರುವ ವಿಡಿಯೋದಲ್ಲಿ ಕೈಕಾಲು ತಲೆ ತೆಗೆಯುತ್ತೇವೆ ಎಂದಿದ್ದಾರೆ. ಯಾವುದಾದರೂ ವಿಚಾರವನ್ನ ಸರ್ಕಾರದ ವಿರುದ್ಧ ಅಥವಾ ಪ್ರಧಾನಿಯವರ ವಿರುದ್ಧ ಮಾತನಾಡಿದರೆ ದೇಶದ್ರೋಹಿ ಎನ್ನಲಾಗುತ್ತದೆ. ಬಾಂಬ್ ಬಿಟ್ಟವನನ್ನ ಮಾನಸಿಕ ಅಸ್ವಸ್ಥ ಎಂದು ಬಿಂಬಿಸಲಾಗುತ್ತೆ. ಆದರೆ ಮಾಜಿ ಸಚಿವ ಮತ್ತು ಹಾಲಿ ಶಾಸಕ ಯುಟಿ ಖಾದರ್ ಅವರ ವಿರುದ್ಧ ಈ ರೀತಿ ಮಾತನಾಡುವುದು ಸರಿಯೇ? ಇದನ್ನು ನಾವು ಖಂಡಿಸುತ್ತೇವೆ. ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇವತ್ತು ನಮ್ಮ ಮಂಗಳೂರಿನ ಶಾಸಕರು ಮಾಜಿ ಉಸ್ತುವಾರಿ ಸಚಿವರಾದ ಸಂಬಂಧಿಸಿ ಯುಟಿ ಖಾದರ್ ಅವರ ಬಗ್ಗೆ ಬಹಳಷ್ಟು ಅವಾಚ್ಯವಾಗಿ ಕೆಲವು ಶಬ್ದಗಳನ್ನು ಬಳಸಿ ಅವರಿಗೆ ಬೈದಂಥದ್ದು ಮತ್ತು ಮಲಯಾಳಂ ಭಾಷೆಯಲ್ಲಿ ಅವರ ಕೈ ಕಡಿತೇವೆ, ಕಾಲು ಕಡಿತೇವೆ, ಬೇಕಾದರೆ ತಲೆಯನ್ನು ಕೂಡ ಕಡಿತೇವೆ ಅನ್ನುವಂಥ ಒಂದು ಶಬ್ದಗಳೊಂದಿಗೆ ಅಲ್ಲಿ ನಲಿದಾಡಿದ್ದು, ಕೈಯನ್ನು ಎತ್ತಿಕೊಂಡು ಅವರು ಘೋಷಣೆಯನ್ನು ಕೂಗಿದ್ದು ಇದೊಂದು ಬಹಳ ದೊಡ್ಡ ನಮ್ಮ ಜಿಲ್ಲೆಗೆ ದೊಡ್ಡ ಅವಮಾನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂತಹ ಒಂದು ಭಯೋತ್ಪಾದನೆ ಬಹುಶಃ ಇವತ್ತು ಅವರು ಏನಾದರೂ ಒಂದು ವಿಚಾರ ಸರ್ಕಾರದ ವಿರುದ್ಧ ಅಥವಾ ಪ್ರೈಮ್ ಮಿನಿಸ್ಟರ್ ವಿರುದ್ಧ ಮಾತನಾಡಿದರೆ ಅವರನ್ನು ದೇಶದ್ರೋಹಿಗಳು ಅಂತ ಹೇಳ್ತಾರೆ. ಬಹುಶಃ ಇಂಥವರು ದೇಶದ್ರೋಹಿಗಳು ಹೌದಾ ಅಲ್ವೋ ಅನ್ನೋದನ್ನು ಅವರೇ ಹೇಳಬೇಕು. ಏರ್ಪೋರ್ಟ್ನಲ್ಲಿ ಒಬ್ಬರು ಬಾಂಬು ಇಟ್ಟಂಥ ಒಂದು ಸಂದರ್ಭ ನಮ್ಮ ಜಿಲ್ಲೆಯಲ್ಲಿ ನಡೆದಿದೆ. ಆ ಸಂದರ್ಭ ಅವರು ಅವನನ್ನು ಭಯೋತ್ಪಾದಕರು ಮಾಡಿದರು, ಇದರ ಹಿಂದೆ ಭಾಳಷ್ಟು ದೊಡ್ಡ ಮಾಫಿಯಾ ಇದೆ ಅನ್ನೋದನ್ನು ಭಾಳಷ್ಟು ದೊಡ್ಡ ಒಂದು ಸ್ಟೇಟ್ಮೆಂಟ್ಗಳನ್ನು BJP ನಾಯಕರುಗಳು ಕೊಟ್ಟರು. ಮರು ದಿವಸ ಅದು ಆದಿತ್ಯರಾವ್ ಅನ್ನುವಂಥ ಒಬ್ಬ ಬಾಂಬ್ ಇಟ್ಟದ್ದು ಅನ್ನುವಂಥ ವಿಚಾರ ತಿಳಿದ ಮೇಲೆ ಅವನನ್ನು ಭಯೋತ್ಪಾದಕ ಅಂತ ಅವರು ಕರೀಲಿಕ್ಕೆ ತಯಾರಿಲ್ಲ, ಅವನು ಮಾನಸಿಕ ರೋಗಿ ಅಂತ ಹೇಳ್ತಾರೆ. ಈ ಸಂದರ್ಭ ಕಾರ್ಪೊರೇಟರ್ AC ಫಣಿರಾಜ್, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು.